ಇಲ್ಲಿ ನಡೆಯುವ ಸುಡುಮದ್ದು ಪ್ರದರ್ಶನವೇ ಇಲ್ಲಿನ ಉತ್ಸವ. ಇದನ್ನು ನೋಡೋದಕ್ಕೆ ಜನ ಕಾಯ್ತಾರೆ. ಆಡು ಭಾಷೆಯಲ್ಲಿ ಬಿಡಿ ಉತ್ಸವ ಅಂತಾರೆ. ಹೌದು, ಗಡಿನಾಡು ಕುಂಬಳೆಯ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದ ಜಾತ್ರೋತ್ಸವ ಸಂದರ್ಭದಲ್ಲಿ ನಡೆಯುವ ಸುಡುಮದ್ದು ಪ್ರದರ್ಶನ ಬಹಳ ಪ್ರಸಿದ್ಧ. ಸಾಮಾನ್ಯವಾಗಿ ತುಳುನಾಡಿನಲ್ಲಿ ಇದನ್ನ ಬಿಡಿ ಉತ್ಸವ ಅಂತಾನೆ ಕರೀತಾರೆ. ಪುತ್ತೂರು ಮತ್ತು ಕುಂಬಳೆಯ ಬಿಡಿ ಉತ್ಸವ ನೋಡೋದಕ್ಕೆ ಲಕ್ಷ ಜನ ಸೇರ್ತಾರೆ. ಇನ್ನು ಕೇರಳದಲ್ಲಿ ಇಂತಹ ಸುಡುಮದ್ದು ಪ್ರದರ್ಶನ ಸರ್ವೇ ಸಾಮಾನ್ಯ ಆದರೂ ತ್ರಿಶೂರ್ನಲ್ಲಿ ನಡೆಯುವ ಸುಡುಮದ್ದು ಉತ್ಸವ ವಿಶ್ವಖ್ಯಾತಿಯನ್ನ ಪಡೆದಿದೆ. ಕುಂಬಳೆ ಗಡಿನಾಡಿನಲ್ಲಿರುವ ಪ್ರದೇಶ. ರಾಜವಂಶಗಳ ಆರಾಧ್ಯ ದೇವರು ಮತ್ತು ಯಕ್ಷಗಾನ ಕಲೆಗೂ ಅನ್ಯೋನ್ಯ ಸಂಬಂಧವಿರುವ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವಕ್ಕೆ ಜನಸಾಗರ. ಅದರಲ್ಲೂ ಬಿಡಿ ಉತ್ಸವ ಅಂದ್ರೆ ಜನ ಕಾದು ಕುಳಿತುಕೊಳ್ತಾರೆ.